2019 ಡಿಸೆಂಬರ್ 19ರಂದು ಮಂಗಳೂರಿನಲ್ಲಿ ನಡೆದ ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಹಾಗೂ ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಎಂದು ಡಿಸೆಂಬರ್ 19 ವಿಕ್ಟಿಮ್ಸ್ ಜಸ್ಟಿಸ್ ಫೋರಂ ಆಗ್ರಹಿಸಿದೆ। ಈ ಕುರಿತು ಮಂಗಳೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಫೋರಂನ ಮುಖಂಡ ಅಬ್ದುಲ್ ಜಲೀಲ್ ಕೃಷ್ಣಾಪುರ, ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದೇ ಇದ್ರೆ ಹೋರಾಟವನ್ನ ತೀವ್ರಗೊಳಿಸಲಾಗುವುದು ಅಂತ ಹೇಳಿದರು। ಅಮಾಯಕರಿಗೆ ಗುಂಡು ಹೊಡೆದು ಗಂಭೀರವಾಗಿ ಗಾಯಗೊಳಿಸಿದ ಮತ್ತು ಲಾಠಿ ಬೀಸಿ ಗಾಯಗೊಳಿಸಿದಂತಹ ಪೊಲೀಸರ ವಿರುದ್ಧ ಕೊಲೆ ಯತ್ನ ಪ್ರಕರಣವನ್ನು ದಾಖಲಿಸಬೇಕು। ಅಮಾಯಕರ ಮೇಲೆ ದಾಖಲಿಸಿದಂತಹ ಸುಳ್ಳು ಪ್ರಕರಣಗಳನ್ನು ಕೈಬಿಡಬೇಕು। ಗೋಲಿಬಾರ್ಗೆ ಬಲಿಯಾದವರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸಿದರು। ನಾವುಗಳು ನಿರೀಕ್ಷಿಸುವಂಥದ್ದು ನ್ಯಾಯದ ನಿರೀಕ್ಷೆ ಆಗಿರ್ತದೆ। ನಮಗೆ ಬೇಕಾಗಿರುವಂಥದ್ದು ನ್ಯಾಯ। ಅಲ್ಲಿ ಏನು ತಪ್ಪು ಮಾಡಿದರೆ, ಯಾರು ತಪ್ಪು ಮಾಡಿದ್ದಾರೆ, ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಬೇಕು, ಅವ್ರ ಕಾನೂನಿನಿಂದ ಬರಬೇಕು ಅನ್ನುವಂಥದ್ದು ನಮ್ಮ ಈ ಒಂದು ಜಸ್ಟಿಸ್ ಫೋರಂ ಏನಿದೆ ಇದರದ್ದು ಬೇಡಿಕೆ ಆಗಿದೆ। ಸುದ್ದಿಗೋಷ್ಠಿಯಲ್ಲಿ ರಫೀವುದ್ದೀನ್ ಕುದ್ರೋಳಿ, ಮುಸ್ತಫಾ ಕೆಂಪಿ, ಎಂಜಿ ಮೊಹಮ್ಮದ್, ಅಥಾವುಲ್ಲಾ ಜೋಕಟ್ಟೆ, ಅಡ್ವೊಕೇಟ್ ಹನೀಫ್, ರಿಜ್ವಾನ್ ಮತ್ತಿತರರು ಉಪಸ್ಥಿತರಿದ್ದರು।